ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನೀಗ ಬೆಳಿಗ್ಗೆ ಎದ್ದು ಬೆಳಿಗ್ಗಿನ ರುಟೀನನ್ನು ತೋರಿಸ್ತಾ ಇದ್ದೀನಿ. ಬೇಗ ಬೇಗ ಈಗಷ್ಟೇ ಇದ್ದಿದ್ದು. ಈಗಷ್ಟೇ ಇದ್ದೆ ಮೀನು ಸಾರು ಮಾಡಲಿಕ್ಕೆ. ಬೆಳಿಗ್ಗೆ ಎದ್ದು ಕೂಡಲೇ ಸ್ವಲ್ಪ ಬಿಸಿ ನೀರು ಕುಡಿತೀನಿ. ನಾನು ಬಿಸಿ ನೀರು ಒಂದು ಲೋಟ ಬಿಸಿ ನೀರು ಕುಡಿತೀನಿ ಬೆಳಿಗ್ಗೆ ಎದ್ದು ಕೂಡಲೇ. ಈಗ ನಾನು ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ಇದು ರಾಗಿ ದೋಸೆ. ಇವತ್ತು ಉದ್ದು ಹಾಕಲಿಲ್ಲ, ಹಾಗೇನೆ ಮಾಡ್ತೀನಿ. ಉದ್ದಿನ ಬೇಳೆ ಹಾಕಲಿಲ್ಲ. ದೋಸೆ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಇದ್ದೀನಿ ನೋಡಿ, ನಿಮಗೆ ರೆಸಿಪಿ ತೋರಿಸಲಿಲ್ಲ. ಇದು ರಾಗಿ ದೋಸೆ ಮಕ್ಕಳಿಗೂ ಒಳ್ಳೆಯದು, ದೇಹಕ್ಕೆ ತಂಪು. ಅದು ಒಮ್ಮೆ ರೆಸಿಪಿ ಹಾಕಿದ್ದೀನಿ. ಇದು ಬೇರೆ ಥರ, ಇದಕ್ಕೆ ಉದ್ದಿನ ಬೇಳೆ ಹಾಕಲಿಲ್ಲ ನಾನು. ದೇಹಕ್ಕೆ ತಂಪು, ಮಕ್ಕಳಿಗೆ ತುಂಬ ಒಳ್ಳೆಯದಿದು. ಮಕ್ಕಳು ಇದನ್ನು ತಿಂದರೆ ಯಾವತ್ತು ಮಕ್ಕಳಿಗೆ ಈಗ ಹೀಟಿನ ಇದಲ್ವಾ, ತುಂಬ ಅಂದರೆ ಒಳ್ಳೆಯದು ಅವರಿಗೆ, ಗೊತ್ತಾ? ನೋಡಿ, ದೋಸೆ ರಾಗಿ. ಈಗ ಮೀನು ಸಾರು ಒಂದು ರೆಡಿ ಮಾಡ್ತೀನಿ. ಸಿಂಪಲ್ ಮೀನು ಸಾರು. ದೋಸೆ ಇದರಲ್ಲಿ ಹಾಕಿ ಮಗನಿಗೆ ಇದನ್ನೇ ಕೊಡೋದು ನಾನು ಇವತ್ತು. ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇದು ಮಾಡುವ. ನಾನು ಬೆಳಿಗ್ಗೆ ಎದ್ದು ಕೊಡಲೇ ನಾನು ಹೀಗೇನೆ ಮಾಡೋದು. ಈಗ ಒಂದು ಮೀನು ಸಾರಿಗೆ ರೆಡಿ ಮಾಡ್ತೀನಿ ತೋಡಿ. ಇಟ್ಟೆ ನೋಡಿ, ಮೊದಲು ಮೆಣಸು ಹಾಕಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ನೀವು ತೋರಿಸ್ತೀನಿ. ಮತ್ತು ಮೆಣಸು ಅದು ಫ್ರೈ ಆಗಲಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ಫ್ರೈ ಆಗಬೇಕು ಅದು. ದೋಸೆ ರಾಗಿ ರೊಟ್ಟಿ ಥರ ಇದ್ಬಿಟ್ಟು ಹಾಕ್ತೀನಿ. ದಪ್ಪ ಬೇಗ ಅದು ದಪ್ಪ ಆಯಿತು. ಬೆಳ್ಳುಳ್ಳಿ ಮಾಡ್ತೀನಿ. ಮೆಣಸು ಫ್ರೈ ಆಗುವಾಗಲೇ ಕೊತ್ತಂಬರಿ ನಮಗೆ ಎಷ್ಟು ಬೇಕೋ ಅಷ್ಟು. ಕೊತ್ತಂಬರಿ ಮೀನಿಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ. ಹಾಗೆಯೇ ಸ್ವಲ್ಪ ಸಾಸಿವೆ. ನಾನು ಎಲ್ಲ ಇದು ತೋರಿಸೋದಿಲ್ಲ, ಹೀಗೆ ಮೆತ್ತೆ, ಸ್ವಲ್ಪ ಕಾಳು ಮೆಣಸು,
ನಾವು ಮೀನಿಗೆ ಜೀರಿಗೆ ಸ್ವಲ್ಪ ಕಡಿಮೆ ಹಾಕೋದು, ಸ್ಮೆಲ್ ಬರುತ್ತೆ ಅಂತ ಜೀರಿಗೆ ಹುರಿಯುವ. ಬಿಸಿ ಆಗ್ತಾನೆ ಉಂಟು. ಇಲ್ಲಿ ನಮ್ಮ ದೋಸೆ ರೆಡಿ ಆಗ್ತಾನೆ ಉಂಟು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಹುಳಿ ಹಾಕಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು, ಹೆಚ್ಚು ಫ್ರೈ ಆದರೆ ಖರ್ಚು ಹೋಗುತ್ತೆ ಸಾಕು. ನಂದು ಡೈಲಿ ರುಟೀನ್ ಇದೆ. ನಾನೀಗ ದೋಸೆಯನ್ನು ಮಾಡ್ತಿದ್ದೀನಿ. ಲೈಟ್ ಎಣ್ಣೆ ಸ್ವಲ್ಪ ಡಿಮ್ ಆಗ್ತುಂಟು. ದೋಸೆ ಮಾಡ್ತಿದ್ದೀನಿ. ದೋಸೆ ಮಾಡಿ ಇನ್ನು ಮೀನು ಸಾರು ಮಾಡಿ ಮತ್ತು ಇವತ್ತು ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು. ಯಾವಾಗಲೂ ಸ್ಕೂಲ್ ಹೋಗ್ಲಿಕ್ಕೆ ಉಂಟು. ನನಗೆ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತುಂಟು ಲೈವಲ್ಲಿ. ಅದು ವಾಚ್ ಅವರೇನೋ ಬರ್ತಿಲ್ಲ ಅಂತ ಎಷ್ಟು ಜನ ಹತ್ರ ಕೇಳಿದ್ರೆ ಸೊಲ್ಯೂಷನ್ ಸಿಗಲಿಲ್ಲ ನನಗೆ. ಆದರೂ ನೋಡುವ, ಕಾಲು ಇರಬೇಕು. ವಾಚ್ ಅವರು ಇದರಲ್ಲಿ ಆ್ಯಡ್ ಆಗ್ತುಂಟಲ್ವ, ನೋಡುವ. ಅದೇ ಬೇಜಾರು. ಇದು ಬೇಜಾರಿಂತ ಏನಿಲ್ಲ, ವಾಚ್ ಅವ್ರ ಅದರಲ್ಲಿ ಆ್ಯಡ್ ಆಗ್ತುಂಟಲ್ವ, ಬೇಜಾರು ಮಾಡಲಿಕ್ಕೆ ಏನಿದೆ. ನಾನು ಮಿನಿಮಮ್ 6-7 ಅವರ್ ಮಾಡ್ತೀನಿ ಅಷ್ಟೇ. 12 ಗಂಟೆ ಅಷ್ಟೇ ಮಾಡಲಿಕ್ಕೆ. ನೋಡು, ಅವರಿಗೆ ಅದು ನಾನು ಹೆಚ್ಚು ಮಾಡ್ತೀನಿ ಅಂತ ಅನ್ಕೋತಾರೆ. ನಾನು ನಿಜವಾಗ್ಲೂ ನನಗೆ ಟೈಮ್ ಪ್ರಕಾರ ನಾನು 7 o'clock ಮಾಡೋದು. ನಾನು 5 ಹೆಚ್ಚು ಮಾಡೋದೇ ಇಲ್ಲ. 5 ಹೆಚ್ಚು ಮಾಡೋದಿಲ್ಲ ನಾನು. ನನಗೆ ಗೊತ್ತಲ್ವ ನಾನು ಎಷ್ಟು ಮಾಡ್ತಾಯಿದ್ದೀನಿ ಅಂತ. 7 o'clock ಮಾಡ್ತೀನಿ. 7 o'clock ಯಾರು ಕೂಡ ಮಾಡ್ಬೋದು. 12 hours ಮಾಡ್ಬೋದು. ನಾವು ಮಾಡೋದೇ 7 o'clock. ನನಗೆ ಮಕ್ಕಳು ಬಿಡಲ್ಲ ಅಂತ. ಮಕ್ಕಳು ಬಿಡ ಅಂತ 7 o'clock ಮಾಡ್ತೀನಿ. ಕೆಲವರು ನೀವು ಲೈವ್ ಮಾಡೋದು ಜಾಸ್ತಿ ಇದೆ ಅಂತಾರೆ. ಏನು ಜಾಸ್ತಿ ಏನು ಅವರಿಗೆ ಗೊತ್ತು, ನನಗಂತೂ ಗೊತ್ತಾಗಲ್ಲ. ಯಾಕಂದರೆ ನಾನು ಜಾಸ್ತಿ ಮಾಡೋದಿಲ್ಲ, ಕಮ್ಮಿ. ನಾನು ಮಾಡೋದು ಕಮ್ಮಿ ಅಂದರೆ ನಾನು 3 ಗಂಟೆ ಮಾಡ್ತೀನಿ. ನಾನು ಪದೇ ಗಡಿ ಮಾಡಲಿಕ್ಕೆ ನನಗಾಗಲ್ಲ. 3 ಗಂಟೆ ಕಂಪಲ್ಸರಿ ನಾನು ಮಾಡ್ತೀನಿ. ನನಗೆ ಪದೇ ಮಾಡ್ತಾ ಕೂತ್ಕೊಳ್ಲಿಕ್ಕೆ ಆಗಲ್ಲ. ಈಗ ಕಟ್ ಮಾಡಿ 2-3 ಗಂಟೆ ಮಾಡಿ ಇನ್ನೊಂದು 2 ಗಂಟೆ ಮಾಡೋದು, ಇನ್ನೊಂದು 2 ಗಂಟೆ ಅದು ನನಗೆ ಗೊತ್ತಿಲ್ಲ. ನನಗೆ ಮಕ್ಕಳಿದ್ದಾರೆ, ಅದಕ್ಕೆ ಒಮ್ಮೆಲೆ ಸ್ಟಾರ್ಟ್ ಮಾಡ್ತೀನಿ, ಒಮ್ಮೆಲೆ ಎಂಡ್ ಮಾಡ್ತೀನಿ. ಹಾಗೆ ನಾನೀಗ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ. ಕ್ಲೀನಿಂಗ್ ಮಾಡಿ ಎಲ್ಲ ಮತ್ತು ಈಗ ಅದು ಗ್ರೈಂಡ್ ಮಾಡಲಿಕ್ಕೆ ಉಂಟು. ತೆಂಗಿನಕಾಯಿ ಇಲ್ಲ, ತೆಂಗಿನಕಾಯಿ ತರಲಿಕ್ಕೆ ಹೋದ್ರು ನನ್ನ ಯಜಮಾನರು. ತೆಂಗಿನಕಾಯಿ ಬೇಕಲ್ವ ಗ್ರೈಂಡ್ ಮಾಡುವಾಗ. ತೆಂಗಿನಕಾಯಿ ತರಲಿಕ್ಕೆ ಅಂತ ಹೋಗಿದ್ರು. ಈಗ ನಾನು ಇದೆಲ್ಲ ಕ್ಲೀನ್ ಮಾಡಿ ಅವ್ರು ಬರುವಾಗ ಸರಿ ಆಗುತ್ತೆ ಗ್ರೈಂಡ್ ಮಾಡಲಿಕ್ಕೆ. ಕ್ಲೀನ್ ಮಾಡ್ತೀನಿ. ಗ್ಯಾಸ್ ಇದ್ದು ನಾನು ಸಾಯಂಕಾಲ ಒಂದು ಸರಿ, ರಾತ್ರಿ ಒಂದು ಸರಿ, ಮತ್ತು ಮಾರ್ನಿಂಗ್ ಎಲ್ಲ ಕೆಲಸ ಆದಮೇಲೆ ಒಂದು ಸರಿ ಮಾಡ್ತೀನಿ ಕ್ಲೀನಿಂಗ್. ಇದು ಗ್ಯಾಸ್ ಇದ್ದು ದಿನಕ್ಕೆ 2 ಸಲ ಮಾಡ್ತೀನಿ. ಪಾತ್ರೆ ಹೆಚ್ಚೇನಿಲ್ಲ ಇವತ್ತು ತೊಳಿಲಿಕ್ಕೆ. ನೀನು ರಾತ್ರಿ ಎಲ್ಲ ತೊಳೆದಿಟ್ಟಿದ್ದೀನಲ್ಲ. ನಾನು ರಾತ್ರಿನೇ ತೊಳೆದಿಡುವುದು ಇಡಬಾರ್ದು ಅಂತಲ್ವಾ. ಬೆಳಿಗ್ಗೆ ತನಕ ಅದು ಪಾತ್ರೆ ನಾವು ಇಡಬಾರ್ದು ಯಾವತ್ತು. ನಾನು ತೆಗೆದಿಡ್ತೀನಿ. ನಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಡ್ತೀನಿ. ಆದರೆ ನನ್ನ ಯಜಮಾನರು ಊಟ ಮಾಡುವ ಲೇಟ್ ಆಗುತ್ತೆ ಅಲ್ವಾ, ಕೆಲವೊಮ್ಮೆ ತೊಳೆಯೋದಿಲ್ಲ, ಹಾಗೆ ಇರ್ತಾರೆ. ಊಟ ಮಾಡಿದ್ದು ತೊಳಿತಾರೆ. ಖಾಲಿ ಆಗಿದ್ದು ಪಾತ್ರೆ, ಅನ್ನ ಸಾಂಬಾರಿದ್ದು ಖಾಲಿ ಆಗಿದ್ದೆಲ್ಲ ಅದು ತೊಳೆಯೋದಿಲ್ಲ. ಅದಕ್ಕೆ ಮೊನ್ನೆ ಅಂದಿದ್ದೆ ತೊಳೆದು ಬಿಡಿ, ಯಾಕಂದರೆ ಅದು ಇರಬಾರ್ದು ಹಾಗೆಲ್ಲ ಅಂದಿದ್ದೆ. ಹಾಗೆ ನಿನ್ನೆ ಎಲ್ಲ ತೊಳೆದು ಬಿಟ್ಟಿದ್ದಾರೆ. ಎಲ್ಲ 2 ಇರೋದು
ಅದನ್ನು ಹಾಗೆ ಇಡಬೇಡಿ ಅಂತ ಅಂದಿದ್ದೆ. ಅದಕ್ಕೆ ನಿನ್ನೆ ಎಲ್ಲ ತೊಳೆದು ಬಿಟ್ಟಿದ್ದಾರೆ ಅವರು. ಕ್ಲೀನಿಂಗ್ ಮಾಡಲಿಕ್ಕೆ ಅಷ್ಟೇನು ಇಲ್ಲ ನನಗೆ, ಸ್ವಲ್ಪ ಕಡಿಮೆ ಇದೆ. ಬಂದ್ ಮಾಡಿದ್ರೇ ನಮಗೆ ಫೋಟೋ ಎಲ್ಲ ಚೆಂದಾಗಿ ಬರುತ್ತೆ, ಇಲ್ಲಾದ್ರೆ ಬರಲ್ಲ. 20 ಸಾಕು ತೊಳಿತೀನಿ. ಮಕ್ಕಳು ಹೋದರು, ನಾನು ಆಗಿದ್ದು ದೋಸೆ ಮಾಡಿದೆ. ಅದಕ್ಕೆ ಮಕ್ಕಳ ಹತ್ರ ಮಕ್ಕಳನ್ನು ಕರ್ಕೊಂಡು ಹೋದ್ರು. ಒಂದು ತೆಂಗಿನಕಾಯಿ ತಂದು ನನಗೆ, ತೆಂಗಿನಕಾಯಿ ಇನ್ನೇನು ತರಲಿಕ್ಕೆ ನೆನಪಿಲ್ಲ ಅಂದರು. ನಾನು ಇಲ್ಲಿ ಯಾಕೆ ಇಟ್ಟಿದ್ದು ಗೊತ್ತಂತ, ನೀರೆಲ್ಲ ಇಲ್ಲಿಗೆ ಬೀಳುತ್ತಲ್ವ, ಅದಕ್ಕೆ ಇಲ್ಲಿಯೇ ಇಟ್ಟಿದ್ದೆ, ಚೆನ್ನಾಗಿರುತ್ತೆ ಅಂತ. ಎರಡು ಕೆಲಸ ಇಲ್ಲ ಅಲ್ವಾ, ಅದಕ್ಕೆ ಮಾಡಿದ್ದು ಹಾಗೆ. ಕ್ಲೀನಿಂಗ್ ಆಯಿತು, ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಆಯಿತು ನೋಡಿ. ಪಾತ್ರೆ ಎಲ್ಲ ಆಯಿತು, ಇನ್ನು ಗ್ರೈಂಡ್ ಮಾಡಬೇಕು ಅಷ್ಟೇ. ನೋಡಿ, ಇದು ಮೀನು ಸಾರಿಗೆ ಗ್ರೈಂಡ್ ಮಾಡಬೇಕು. ಇಲ್ಲಿ ಮೀನು ಉಂಟು ನೋಡಿ, ಮೀನು ಸಾರಿಗೆ ಗ್ರೈಂಡ್ ಮಾಡಬೇಕು. ಅದೀಗ ಗ್ರೈಂಡ್ ಮಾಡಿ ಮತ್ತೆ ಮೀನು ಸಾರಿ ಮಾಡ್ತೀನಿ. ಎಲ್ಲ ತೋರಿಸಲ್ಲ, ಮೇಲೆ ತೋರಿಸ್ತೀನಿ. ಈಗ ಮಸಾಲೆ ತೋರಿಸಿದ್ದೀನಿ. ಇದು ಮಸಾಲೆಗೆ ನಾನು ಬೆಳ್ಳುಳ್ಳಿ ಹಾಕ್ತೀನಿ, ಮತ್ತು ಏನೆಲ್ಲ ಹಾಕ್ತೀನಿ ಮತ್ತು ಕಡಿಯುವಾಗ ಅಂತ ನಿಮಗೆ ತೋರಿಸ್ತೀನಿ. ಮೀನು ಸಾರಿಗೆ ಈರುಳ್ಳಿ ಹಾಕಿದ್ದೇನೆ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೇನೆ, ಹುಳಿ ಹಾಕಿದ್ದೇನೆ, ಹಳದಿ ಹಾಕಿ, ಮತ್ತು ಇದಕ್ಕೆ ತೆಂಗಿನಕಾಯಿಯನ್ನು ಹಾಕೋದು. ನಾನು ಅದು ತುಂಡು ಮಾಡಿದ್ದು ಹುಡಿ ಮಾಡಿ ಹಾಕ್ತೀನಿ ಅಂತ ತೆಂಗಿನಕಾಯಿ ಹಾಕಿದೆ. ಇದನ್ನೀಗ ಗ್ರೈಂಡ್ ಮಾಡಿ ಬರುವ, ಆಯಿತಾ? ಇದನ್ನು ಗ್ರೈಂಡ್ ಮಾಡಿ ಬರುವ. ಎಣ್ಣೆ ಹಾಕಿದೆ ನೋಡಿ. ಈಗ ಸ್ವಲ್ಪ ಕರಿಬೇವು ಹಾಕ್ತೀನಿ, ಕಾಯಿ ಮೆಣಸು ಹಾಕ್ತೀನಿ, ಈರುಳ್ಳಿ, ಟೊಮೆಟೊ ಎಲ್ಲ ಒಮ್ಮೆಲೆ ಹಾಕ್ತೀನಿ ನಾನು. ಹೆಚ್ಚು ಏನು ಫ್ರೈ ಮಾಡಲ್ಲ, ಹೆಚ್ಚು ಫ್ರೈ ಮಾಡಿದರೆ ಚೆನ್ನಾಗಿರಲ್ಲ ಅದು. ಫ್ರೈ ಆಗಲಿ. ನಾನೊಂದು ಡ್ರೈ ಫ್ರೂಟ್ ತಗೋಬೇಕಂತ ಇದ್ದೀನಿ, ನನಗಿಲ್ಲಾದರೆ ಕಷ್ಟ ಆಗುತ್ತೆ ಇದೆಲ್ಲ ಮಾಡಲಿಕ್ಕೆ. ಸ್ವಲ್ಪ ಫ್ರೈ ಆಗಲಿ, ಹೆಚ್ಚೇನು ಆಗಬೇಕಂತೆಲ್ಲ. ಚಿಕನಿಗಾದರೆ ಹೆಚ್ಚು ಆಗಬೇಕು. ಇದು ಫ್ರೈ ಆದಮೇಲೆ ಇದು ಹಾಕ್ತೀನಿ. ನೋಡಿ, ನೀರು ಹಾಕ್ತೀನಿ, ಸಾಕು ಇಷ್ಟೇ, ಮತ್ತು ವೇಸ್ಟ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ತೀನಿ, ಮತ್ತು ಬೇಕಾದರೆ ಹಾಕ್ತೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಈಗ ಇದನ್ನು ಮುಚ್ಚಿ ಬೇಯಿಸಿ ಕುದಿ ಬರಲಿ. ಸ್ವಲ್ಪ ಕುದಿ ಬಂದಮೇಲೆ ಚೆನ್ನಾಗಿ ಕುದಿಬೇಕು, ಮತ್ತೆ ಮೀನು ಹಾಕ್ತೀನಿ. ನೋಡಿ, ಕುದಿ ಬರ್ತಾ ಇದೆ ನೋಡಿ. ಮೀನು ಸಾರಿದ್ದು ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ನೋಡಿ. ಈಗ ನಾನು ಇದು ಮೀನು ಹಾಕುವ. ನಾನು ಈಗ ಅಂದಿದ್ದಲ್ವ, ಇದನ್ನು ಮಾತ್ರ ಹಾಕ್ತೀನಿ ಅಂತ. ಇದನ್ನು ಮಾತ್ರ ಹಾಕಿದ, ಅದರದ್ದು ತಲೆದ್ದು ಭಾಗ ಹಾಕ್ತೀನಿ ಮೀನಿದ್ದು, ಮತ್ತೇನು ಹಾಕಲ್ಲ. ಒಂದು 10 ಮೀನು ಕೊಟ್ಟಿದ್ದಾರೆ 200 ರೂಪಾಯಿಗೆ ನೋಡಿ. ಇದು ಫ್ರೈಗೆ ಹಾಕಿಟ್ಟೆ ನೋಡಿ, ಇದು ಫ್ರೈ
ನೋಡಿ ಮೀನು ಸಾರು ರೆಡಿ ಆಯಿತು. ನೋಡಿ ಮೀನು ಸಾರು ರೆಡಿ ಆಯಿತು. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಆಪ್ಷನಲ್ಲಿ ನೀವು ಹಾಕಿದ್ರೆ ಹಾಕ್ಬೋದು. ನಾನು ಸ್ವಲ್ಪ ಹಾಕ್ತೀನಿ, ಇದೆ ಹಾಕ್ತೀನಿ. ಸ್ವಲ್ಪವೇ ಹಾಕ್ತೆ, ನಿಮಗೆ ಬೇಕಾದರೆ ಹಾಕ್ಬೋದು. ಎಷ್ಟು ಚೆನ್ನಾಗಿ ಕಲರ್ಫುಲ್ಲ ಆಗಿ ಬಂದಿದೆ ನೋಡಿ ಮೀನು ಸಾರು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದು ಮೀನು ಪೇರ್ ಕುರ್ಚಿ ಅಂತ ಅಂತಾರೆ ನಮ್ಮ ಕಡೆ. ನಾವು ನಿಮಗೆ ತೋರಿಸ್ಬೇಕಂತ ತೋರಿಸಿದಲ್ಲ, ಯಾವಾಗಲೂ ಮೀನು ಸಾರು ಮಾಡಿದ್ರೆ ನಾನು ಡೈಲಿ ಬ್ಲಾಗಲ್ಲಿ ಇದನ್ನು ಕೂಡ ಒಂದು ತೋರಿಸ್ದೆ ಅಷ್ಟೇ. ನೋಡಿದ್ರಲ್ವಾ ಮೀನು ಸಾರು ಮತ್ತು ನನ್ನ ಡೈಲಿ ರುಟೀನ್ ಬೆಳಿಗ್ಗೆದ್ದು ಅಷ್ಟೇ ಇರೋದು. ನಾನು ದೋಸೆ ಮೀನು ಸಾರು ಮಾಡಿದೆ ಅಷ್ಟೇ. ದೋಸೆ ಎದ್ದು ರಾಗಿಗೆ ಇವತ್ತು ಉದ್ದಿನ ಕಾಳು ಹಾಕಲಿಲ್ಲ ನಾನು. ಹಾಗೆಯೇ ಅಕ್ಕಿ ಗ್ರೈಂಡ್ ಮಾಡಿ ಹಾಕಿದ್ದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಉದ್ದಿನ ಇದು ಹಾಕಿದರೆ ಸ್ಮೂತಾಗಿ ಬರುತ್ತೆ, ಇದ್ರೆ ಇಲ್ಲದ್ರೆ ರೊಟ್ಟಿ ಥರ ಆಗುತ್ತೆ. ಚೆನ್ನಾಗಿ ಬಂದಿತ್ತು. ನೀವು ಎಲ್ಲ ಒಮ್ಮೆ ಟ್ರೈ ಮಾಡಿ ಎಲ್ಲರೂ. ನಾನು ಮೀನು ಫ್ರೈ ಎಲ್ಲ ಮಾಡ್ತೇನೆ, ಮೀನು ಫ್ರೈ ಎಲ್ಲ ಮಾಡಲಿಕ್ಕೆ ಉಂಟು. ನನ್ನ ಈ ವಿಡಿಯೋ ಇಷ್ಟದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಬೆಲ್ ಬಟನನ್ನು ಒತ್ತಿ ನಾನು ಹಾಕುವ ವಿಡಿಯೋ ನಿಮಗೆ ಆದಷ್ಟು ತಲುಪುತ್ತೆ. ಹಾಗೆ ನನ್ನ ಈ ವಿಡಿಯೋ ನಾನು ಇವತ್ತಿಗೆ ಎಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಬಾಯ್ ಬಾಯ್.